ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶಿರ್ವ ಇದರ ವತಿಯಿಂದ 45ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಆಗಸ್ಟ್ 27ರಿಂದ 29ರವರೆಗೆ ಶಿರ್ವ ಮಂಚಕಲ್ ಬಸ್ ನಿಲ್ದಾಣದ ಬಳಿಯ ವೇದಿಕೆಯಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ 3 ದಿನಗಳ ಕಾಲ ನಡೆಯಲಿರುವ 45ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಪ್ರಯುಕ್ತ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಹಾಗೂ ಆಗಸ್ಟ್ 28ರಂದು ಗುರುವಾರ ಅನ್ನ ಸಂತರ್ಪಣೆ ಕೂಡ ನಡೆಯಲಿದ್ದು, ಆ ಪ್ರಯುಕ್ತ 3 ದಿನಗಳ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನುಮನ ಧನಗಳಿಂದ ಸಹಕರಿಸಿ ಶ್ರೀ ದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಮಹಾಗಣಪತಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶಿರ್ವ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ವಿನಂತಿಸಿಕೊಂಡಿದ್ದಾರೆ. ಶಿರ್ವದ ಗಣೇಶೋತ್ಸವ ಅಂತ ಹೇಳಿದ್ರೆ ಅದೊಂದು ರೀತಿಯಲ್ಲಿ ನಮಗೆ ಬಹಳ ಖುಷಿ ತರುವಂತಹ ಒಂದು ಉತ್ಸವ. ಯಾಕಂತಂದ್ರೆ 1981ನೇ ಇಸವಿಯಲ್ಲಿ ಆರಂಭಗೊಂಡಂತಹ ನಮ್ಮ ಗಣೇಶೋತ್ಸವ ಸಮಿತಿ ಸತತವಾಗಿ 44 ವರ್ಷಗಳ ಕಾಲ ಅನ್ನಾರಾಧನೆ, ಸಮಾರಾಧನೆ, ಕಲಾರಾಧನೆ, ದೇವತಾರಾಧನೆಗಳ ಮೂಲಕ ಬಹಳ ಅರ್ಥಪೂರ್ಣವಾಗಿ ನಾವು ಗಣೇಶೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ. ಈ ಬಾರಿ ನಮ್ಮದು 45ರ ಸಂಭ್ರಮ, ಅಂದರೆ 45ನೇ ವರ್ಷದ ಗಣೇಶೋತ್ಸವ. ನಮ್ಮ ಈ ವರ್ಷದ ಗಣೇಶೋತ್ಸವ 27, 28 ಮತ್ತು 29 ಆಗಸ್ಟ್ ಬುಧವಾರ, ಗುರುವಾರ ಮತ್ತು ಶುಕ್ರವಾರ 3 ದಿವಸಗಳ ತನಕ ನಡೀತದೆ. ಈ ಬಾರಿಯ ಗಣೇಶೋತ್ಸವದಲ್ಲಿ ನಾವು ಕೆಲವು ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಕೈಜೋಡಿಸಿಕೊಂಡಿದ್ದೇವೆ. 27ನೇ ತಾರೀಕಿಗೆ ಬೆಳಗಾತ 9 ಗಂಟೆಗೆ ನಮ್ಮ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ನಮ್ಮ ಈ ಉತ್ಸವ ಆರಂಭ ಆಗ್ತದೆ. ಅದಾದ ನಂತರ ಯಥಾ ಪ್ರಕಾರ ಗಣಪತಿ ಹವನ, ದುರ್ವಾಂಕುರ ಪೂಜೆ ಇತ್ಯಾದಿ ಎಲ್ಲ ಸೇವೆಗಳು ಕೂಡ ನಡೀತದೆ. ಆ ದಿವಸ 27ನೇ ತಾರೀಕಿಗೆ ಮಧ್ಯಾಹ್ನ ನಂತರ 6 ಗಂಟೆಗೆ ಸರಿಯಾಗಿ ನಮ್ಮ ಸ್ಥಳೀಯ ಕಥೆಗಳು, ನಾವು ವಿಶೇಷವಾಗಿ ಸ್ಥಳೀಯರಿಗೆ ಮಹತ್ವವನ್ನು ಕೊಡ್ತೇವೆ. ನಮ್ಮ ಶಿರ್ವ ಸುತ್ತಮುತ್ತ ಅನೇಕ ಮಂದಿ ಪ್ರತಿಭಾವಂತರಿದ್ದಾರೆ, ಕಲಾ ಪ್ರತಿಭೆಗಳಿದ್ದಾರೆ. ಈ ಎಲ್ಲ ಪ್ರತಿಭಾವಂತ ಕಲಾವಿದರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಮೊದಲನೇ ದಿವಸ 6 ಗಂಟೆಯಿಂದ ಸುಮಾರು 8:30 ಗಂಟೆ ತನಕ ಸ್ಥಳೀಯ ಪ್ರತಿಭೆಗಳಿಂದ ಕಲಾ ಪ್ರದರ್ಶನ, ಸಾಂಸ್ಕೃತಿಕ ಪ್ರದರ್ಶನ ನಡೆಯಲಿಕ್ಕಿದೆ. ಆ ನಂತರ 28ನೇ ತಾರೀಕಿಗೆ ನಮಗೆ ಬಹಳ ವಿಶಿಷ್ಟವಾದಂಥ ದಿವಸ. ಯಾಕಂತ ಹೇಳಿದರೆ ಆ ದಿವಸ ನಾವು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆಯನ್ನು ಕೂಡ ನಾವು ಹಾಕ್ಕೊಂಡಿದ್ದೇವೆ. ಎಲ್ಲ ಕಡೆ ಅನ್ನ ಸಂತರ್ಪಣೆ ಆಗ್ತಿದೆ, ಆದರೆ ಶಿರ್ವದಲ್ಲಿ ಕೂಡ ಅವತ್ತು ಸಂತೆ ದಿವಸ. ಆದ್ದರಿಂದ ಹೆಚ್ಚು ಮಂದಿ ನಾವು ಭಕ್ತಾದಿಗಳನ್ನು ನಿರೀಕ್ಷೆ ಮಾಡ್ತೇವೆ. ಸುಮಾರು 5,000ದಷ್ಟು ಭಕ್ತಾದಿಗಳು ಬಂದು ಈ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಲಿಕ್ಕೆ ನಾವಿಲ್ಲಿ ಏರ್ಪಾಡು ಮಾಡಿದ್ದೇವೆ. ಅನ್ನ ಸಂತರ್ಪಣೆ ಆದ ನಂತರ ಸಾಯಂಕಾಲ ನಮಗೆ ಧಾರ್ಮಿಕ ಸಭೆ ಇದೆ. ಧಾರ್ಮಿಕ ಸಭೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷರ ವಿಠಲಾಂಚನವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆ ನಡೀತಿದೆ. ಹಾಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ, ಮತ್ತು ನಾವು ಈಗಾಗಲೇ ಗಣೇಶೋತ್ಸವ ಸಂಬಂಧವಾಗಿ ಅನೇಕ ಸ್ಪರ್ಧೆಗಳನ್ನು ಕೂಡ ನಾವು ಏರ್ಪಾಡು ಮಾಡಿದ್ದೇವೆ. ಈಗಾಗಲೇ ನಮ್ಮ ಶಿರ್ವ ಗಣೇಶೋತ್ಸವಕ್ಕೆ ವಿಶೇಷವಾಗಿ ಸಂಬಂಧಪಟ್ಟ ಹಾಗೆ ನಾವು ಪ್ರತಿ ವರ್ಷ ಸುಮಾರು 20 ವರ್ಷಗಳಿಂದ ಧಾರ್ಮಿಕ ಸಾಂಸ್ಕೃತಿಕ ರಸಪ್ರಶ್ನೆ ಎಂಬ ಒಂದು ವಿಶಿಷ್ಟ ಸ್ಪರ್ಧೆ ನಡೆಸ್ತಾ ಇದ್ದೇವೆ. ಸಾರ್ವಜನಿಕರಿಗೆ 50 ಪ್ರಶ್ನೆಗಳನ್ನು ಕೇಳಿ ಆ ಪ್ರಶ್ನೆಗಳಲ್ಲಿ ಉತ್ತರಿಸಿದವರಿಗೆ ಬಹುಮಾನ ನೀಡುವಂಥ ಒಂದು ಕಾರ್ಯಕ್ರಮ. ನಮಗೆ ವಿಶೇಷವಾಗಿ ನಮ್ಮ ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಬೇಕು, ಸಾಂಸ್ಕೃತಿಕ ಪ್ರಜ್ಞೆಯನ್ನು ಬೆಳೆಸಬೇಕು ಎಂಬ ದೃಷ್ಟಿಯಿಂದ ನಾವು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ. ಒಳ್ಳೆಯ ಪ್ರತಿಕ್ರಿಯೆ ಕೂಡ ಇದೆ. ಸುಮಾರು 150 ಮಂದಿ ಇದರಲ್ಲಿ ಭಾಗವಹಿಸ್ತಾರೆ. ಇದು ಈಗಾಗಲೇ ನಾವು ಈ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ನಾಡಿದ್ದು 24ನೇ ತಾರೀಕಿಗೆ ನಮ್ಮ ಇದೇ ಮಹಿಳಾ ಮಂಡಲದ ಸಭಾ ಮಂಟಪದಲ್ಲಿ ಸ್ಥಳೀಯರಿಗೆ ವಿಶೇಷ ಸ್ಪರ್ಧೆಗಳನ್ನು, ಪ್ರತಿಭಾ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿದ್ದೇವೆ. ರಂಗೋಲಿ ಹಾಕುವ ಸ್ಪರ್ಧೆ, ಅದೇ ರೀತಿಯಲ್ಲಿ ಗಣೇಶನ ವರ್ಣಚಿತ್ರವನ್ನು ರಚನೆ ಮಾಡುವಂತಹ ಸ್ಪರ್ಧೆ, ಗೀತಾ ಕಂಠಪಾಠ, ಅದೇ ರೀತಿಯಲ್ಲಿ ಭಕ್ತಿಗೀತೆ ಸ್ಪರ್ಧೆ. ಈ ಸ್ಪರ್ಧೆಗಳೆಲ್ಲ 24ನೇ ತಾರೀಕಿಗೆ ನಡೀತದೆ. ಶಿರ್ವಡು ಈ ಆಸ್ಪಾಸಿನ ಮಾತ ಒಂದು ಹಿರಿತನವೇನಂತಿತ್ತು ನಾವು ಈ ಗಣೇಶೋತ್ಸವ 45ನೇ ವರ್ಷದ ಈ ಗಣೇಶೋತ್ಸವ ಒಂದು ಸಾಧಾರಣ 81ನೇ ಇಸ್ವಿಡ್ ಮಗೊಂಜಿ ಚೆನ್ನಪ್ಪ ಬಂಟಿನೊಂಜಿ ಶಿರ್ವ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಆದಿತ್ತೇನೆ. ಆರು ಹಿಂದೂ ಧರ್ಮಲೇಡು ಹಿಂದುಲೆಗೆ ಒಂಜಿ 3 ಪೇಟೆಡು ಒಂಜಿ ದಾಲ ಒಂಜಿ ಸಂಭ್ರಮದ ಒಂಜಿ ಹಬ್ಬ ಪರ್ಬದ ಲೆಕ್ಕತ್ತಿನ ಒಂದು ವಾತಾವರಣ ಇಜ್ಜಿ ಮಂದಿನ ಉದ್ದೇಶವನ್ನು ಒಂದು ಈ ಒಂದು ಶಿರ್ವ ಭೇಟಿಯಲ್ಲಿ ಸಮಾನ ವಯಸ್ಕರನ್ನು ಮಾತ್ರ ಒಟ್ಟು ಮಾಡಿದ್ರೆ ಈ ಸಬ್ ಇನ್ಸ್ಪೆಕ್ಟರ್ ಚೆನ್ನಪ್ಪಿ ಬಂಟಿನ ಒಂದು ಪ್ರಾರಂಭವಾಯಿದಂತಿದ್ದ ಈ ಗಣೇಶೋತ್ಸವ 45 ವರ್ಷದ ತುಂಬು ಇಳಿನ ಕಾಲ ಒಂದು ಭಾರಿ ಎಡ್ಡೆ ರೀತಿಯಲ್ಲಿ ಮಾತೆಯನ್ನು ಶಿರ್ವದ ಜನತಮ ಸಹಕಾರವನ್ನು ಭಾರಿ ಪ್ರಭುಗಳು ನಡೆದು ಬರುವುದು. ಅಂಚನೆ ನಮ್ಮ ಈ 45 ವರ್ಷಗಳ ಈ ಒಂಜಿ ಒಬ್ಬೇ ಒಂಜಿ ಈ ಜಾಗದ ಕಾರ್ಯಕ್ರಮಕ್ಕೂ ಮಾತ್ರ ಭಾರಿ ಪ್ರಭುಗಳು ನಡೆದು ಬರುವುದು. ಅಂಚೆ ಈ ವರ್ಷದ
ಎಲ್ಲಂಜಿರೋದು 24 ತಾರೀಕು ಜೋಗುಲಿಗೆ ಬೋರ್ಡ್ ಚಿತ್ರ ಒಂಜಿ ಎಲ್ಲೆಲ್ಲಿ ಜೋಗುಲಿಗೆ ಬೋರ್ಡ್ ಚಿತ್ರ ಒಂಜಿ ಕಾರ್ಯಕ್ರಮ ಮಾತ ಸ್ಪರ್ಧೆಗಳನ್ನು ಮಾತ ಆಯೋಜಕರು ಮಾತ ಪೊರ್ಲು ಮಲ್ಪಾದು ಕೊಡ್ತಾರೆ ಯಾನಿ ಗಣೇಶೋತ್ಸವಡು 3 ವರ್ಷ ಅಧ್ಯಕ್ಷ ಆದ ಮುಂದುವರಿತದೆ ಕೂಡ 3 ವರ್ಷಕ್ಕೂ ನಮ್ಮ ಕಾರ್ಯಕಾರಿ ಸಮಿತಿ 2ನೇ 3 ವರ್ಷಕ್ಕೂ ಅವಿರೋಧವಾದ ಆಯ್ಕೆ ಮಾಡಿದ್ರು ಅಂಚಾದ ಈ ಒಂದು ತಂಡದ ಮಾತ್ರೆಗಳ ಒಂದು ನಮಸ್ಕಾರ ಮಾಡ್ಕೊಂಡಲ್ಲ ಅಂಜನೆ ನಮ್ಮೊಟ್ಟಿಗೂ ನುರಿತವಾಗಿ ನಂಚಿತ್ತು ಒಂದು ತಂಡದ ಇಟ್ಕೊಡೋದು ನಂಗೆ ಹೋಗೋ ತರಬೇತಿ ಇದ್ದಿದ್ದ ವಿಷಯಗಳು ಈ ಗಣೇಶೋತ್ಸವ ಬಂಡ ಎಡೆಂಟೆ ವಿದ್ವಾಂಸರನ್ನೆಲ್ಲ ನಮ್ಮೊಟ್ಟಿಗೆ ಮಾಸ್ಟರ್ನಲ್ಲಿದ್ದಾರೆ ಅಂಚನೆ ಕೆಲವು ಲೆಕ್ಚರರ್ನಾಗ ಮತ ಬೋಡ್ತಿನ ಈಗ ಬೋಡ್ತಿನ ಮಾತ್ರ ವ್ಯವಸ್ಥೆ ಮತ ಮಲ್ಪಿದ್ರು ಅಂಚಾದ ನಂಗೆ ತಲ ಹೋಲ ತರಬೇತಿ ಅಂಚಿ ಅಂಚನೆ ಮುಡಿತ ಸರ್ ಬುಕ್ ಅಂಚನೆ ಪ್ರಶಾಂತ್ ಅಂಚನೆ ವಿಷ್ಣು ಸರಳೆಯರು ಪ್ರಭಾಕರ್ ಮೊದಲು ಮಾತ್ರ ಈ ತಂಡೋಡು ಮಾತು ನುರಿದಿನ ಬೋಡ್ತಿನ ಆಗಲಿ ಬೋರ್ಡ್ ಮಂಡಲ ಆಗಲಿ ಬೋರ್ಡ್ ಹಾಕಿನ ಚಿತ್ರ ವ್ಯವಸ್ಥೆಯನ್ನು ಪೂರ ಮಲ್ಪಾದ ಕೊಡೋದು ನಂಗೆ ಒಂದು ತರಬೇತಿ ಇದ್ದೀನಿ ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.